ನವೆಂಬರ್ ತಿಂಗಳು ಅಂದರೆ ಕನ್ನಡಿಗರಿಗೆ ಭಾಳ ಪ್ರಮುಖವಾದ ಮಾಸ. ಇದು ನಮ್ಮ ಕನ್ನಡ ನಾಡು. ಇವತ್ತಿನ ನಾವು ಕರ್ನಾಟಕ ಅಂತ ಏನು ನಾವು ಹೇಳ್ತೀವೋ ಅದು ನವೆಂಬರ್ ಮೊದಲನೇ ಅಂದರೆ ಫಸ್ಟು 1956ರಲ್ಲಿ ಒಗ್ಗಟ್ಟಾಗಿದ್ದು ಅಂತ. ಇದಕ್ಕಾಗಿ ಪೂರ್ತಿ ನವೆಂಬರ್ ತಿಂಗಳನ್ನು ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತೀವಿ. ಈ ಎಲ್ಲ ಪ್ರದೇಶಗಳನ್ನು ಅಂದರೆ ಕನ್ನಡ ಮಾತಾಡುವ ಪ್ರದೇಶಗಳು ಬ್ರಿಟಿಷ್ ಕಾಲದಲ್ಲಿ ಅಂದರೆ ಬ್ರಿಟಿಷ್ ನಡೀತಾ ಇರೋ ಆಳ್ವಿಕೆಯ ಕಾಲದಲ್ಲಿ ಎಲ್ಲ ಬೇರೆ ಬೇರೆ ರಾಜ್ಯಕ್ಕೆ ಸೇರುತ್ತೆ. ಮೈಸೂರು ಸಂಸ್ಥಾನ ಆಫ್ಕೋರ್ಸ್ ಕನ್ನಡಕ್ಕೆ ಕೇಂದ್ರವಾಗಿತ್ತು. ಅದ್ರ ಜೊತೆಗೆ ಸೌತ್ ಕ್ಯಾನ್ರಾ, ನಾರ್ತ್ ಕ್ಯಾನ್ರಾ ಬಾಂಬೆ ಪ್ರೆಸಿಡೆನ್ಸಿಗೆ, ಮತ್ತು ಉತ್ತರ ಕರ್ನಾಟಕ ನಿಜಾಮ್ ಕಡೆಗೆ, ಕೆಲವು ಕಡೆ ಮಡ್ರಾಸ್ ಪ್ರೆಸಿಡೆನ್ಸಿಗೂ ಸೇರಿತ್ತು. ಅದಕ್ಕಾಗಿ ಇದೆಲ್ಲ ಒಗ್ಗಟ್ಟಿಲ್ಲದೇ ಇರೋದ್ರಿಂದ ನಮ್ಮ ಸ್ವಾತಂತ್ರ್ಯ ಸಿಗದಿದ್ದಾದ್ಮೇಲೆ 56ರಲ್ಲಿ ನಮಗೆ ಈ ಎಲ್ಲ ಕನ್ನಡ ಮಾತಾಡುವ ಪ್ರದೇಶಗಳನ್ನು ಒದಗಿಸಿ ಇದು ಕನ್ನಡ ರಾಜ್ಯೋತ್ಸವವನ್ನು ಕರ್ನಾಟಕವನ್ನು ಅದು ಆವಾಗಲೂ ಕೂಡ ಮೈಸೂರು ಅಂತಾನೆ ರಾಜ್ಯವನ್ನು ಕರಿತಾ ಇದ್ರು. ಅದು ಕರ್ನಾಟಕ ಅಂತ ನಾಮಕರಣ 73ರಲ್ಲಿ ಮಾಡಿದ್ರು. ಸೊ ಈ ಇತಿಹಾಸವನ್ನು ಆಚರಿಸುವುದು ಮತ್ತು ಕನ್ನಡ ಭಾಷೆ, ಸಂಸ್ಕೃತಿ, ನಮ್ಮ ಪಾರಂಪರೆ, ಸಂಪ್ರದಾಯಗಳು ಇದೆಲ್ಲನೂ, ಕಲೆ, ನಮ್ಮಲ್ಲಿರೋ ಸಾಹಿತ್ಯ ಇದೆಲ್ಲನೂ ಪ್ರೋತ್ಸಾಹಿಸಿ ಇದರ ಸೌಂದರ್ಯತೆಯನ್ನು ಆಚರಿಸುವುದು ಈ ತಿಂಗಳ ವಿಶೇಷ. ಭಾಳ ಸಂತೋಷವಾಗುತ್ತೆ. ನಮ್ಮ ಶಾಂಘೈನ ಕನ್ನಡ ಬಳಗ ಇಲ್ಲಿ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಬೇರೆ ದೇಶದಲ್ಲಿ, ವಿದೇಶದಲ್ಲಿ ನಮ್ಮ ಕನ್ನಡ ಭಾಷೆಯ ಸೌಂದರ್ಯತೆ, ಅದರ ಸಾಹಿತ್ಯ, ಕಲೆ, ಸಂಸ್ಕೃತಿಯನ್ನು ಪ್ರಚಾರ ಮಾಡಿ ಎಲ್ಲರಿಗೂ ಇದಕ್ಕೆ ತಿಳಿಸುವ ಕೆಲಸ ಮಾಡ್ತಾ ಇರೋ ಭಾಳ ಸಂತೋಷವಾದದ್ದು. ನಿಮ್ಮೆಲ್ಲರಿಗೂ ನಮ್ಮ ಇಲ್ಲಿ ಮೈಸೂರು ಅರಮನೆ ಪರವಾಗಿ ವಂದನೆಗಳು. ನಿಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಹೋಪ್ ಟು ಜಾಯ್ನ್ ಯು ಸಮ್ ಟೈಮ್ ಸೂನ್. ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ. ಚೀನಾದಲ್ಲಿ ನೆಲೆಸಿರುವ ನಮ್ಮ ಹೆಮ್ಮೆಯ ಕನ್ನಡಿಗರು ಶಾಂಘೈ ಕನ್ನಡಿಗರ ಒಕ್ಕೂಟ ರಚಿಸಿಕೊಂಡು ಈ ಬಾರಿಯೂ ಪ್ರತಿ ವರ್ಷದಂತೆ ಕನ್ನಡ ರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಿದ ಸುದ್ದಿ ತಿಳಿದು ನಿಜಕ್ಕೂ ನನಗೆ ಹೆಮ್ಮೆ ಮತ್ತು ಆಶ್ಚರ್ಯವಾಯಿತು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬ ಕವಿ ವಾಣಿಯಂತೆ ದೂರದಲ್ಲಿದ್ದರೂ ತಾಯ್ನಾಡಿನ ನೆಲ, ಭಾಷೆ, ಕನ್ನಡಿ ಅಭಿಮಾನದ ಬಗ್ಗೆ ನಿಮಗಿರುವ ಪ್ರೀತಿಯನ್ನು ಪದಗಳಲ್ಲಿ ಬಣ್ಣಿಸಲು ಸಾಧ್ಯವಿಲ್ಲ. ಎಲ್ಲೇ ಇದ್ದರೂ ತಾಯ್ನಾಡಿನ ಮಮತೆ, ಗೌರವ, ಅಭಿಮಾನ ಎಂದೆಂದಿಗೂ ಮರೆಯಬಾರದು ಎಂಬುದನ್ನು ಅಕ್ಷರಶ ಪಾಲಿಸುತ್ತಾ ಬಂದಿದ್ದೀರಿ ಎಂಬುದನ್ನು ನಾನು ಹೆಮ್ಮೆಯಿಂದ ಹೇಳುತ್ತೇನೆ. ಈ ನಿಟ್ಟಿನಲ್ಲಿ ಶಾಂಘೈ ಕನ್ನಡಿಗರು ಕನ್ನಡ ರಾಜ್ಯೋತ್ಸವ, ಬೆಳಕಿನ ಹಬ್ಬ ದೀಪಾವಳಿ, ಯುಗಾದಿ, ಆಜಾದಿ ಕಾ ಅಮೃತ ಮಹೋತ್ಸವ ಸೇರಿದಂತೆ ಭಾರತ ಮತ್ತು ಕರ್ನಾಟಕದ ಕಲೆ, ಸಾಹಿತ್ಯ, ಕ್ರೀಡೆ, ಇತಿಹಾಸ, ಸಂಸ್ಕೃತಿಯನ್ನು ಘೋಷಿಸಿ ಬೆಳೆಸುವ ಕಾರ್ಯ ಮಾಡುತ್ತಿರುವ ನಿಮ್ಮ ಕಾರ್ಯವನ್ನು ಎಷ್ಟು ಬಣ್ಣಿಸಿದರೂ ಸಾಲದು. ಇಂತಹ ಹಾದಿಯಲ್ಲಿ ಕಳೆದ ಹಲವಾರು ವರ್ಷಗಳಿಗಿಂತಲೂ ಅಧಿಕ ಕಾಲ ಕನ್ನಡ ಪರ ಚಟುವಟಿಕೆಗಳ ಮೂಲಕ ಚೀನಾದ ಶಾಂಘೈ ನೆಲೆಯಲ್ಲಿ, ದುಬೈಯಲ್ಲಿ, ಸಿಂಗಾಪುರದಲ್ಲಿ ಸಕ್ರಿಯವಾಗಿರುವ ಸಂಘಟನೆಯೊಂದರ ಆದರ್ಶನೀಯ ಕಾರ್ಯವೈಖರಿ ನಮಗೆ ಆದರ್ಶವಾಗಿದೆ. ಕರುನಾಡು ಸ್ವರ್ಗದ ಸೀಮೆ ಕಾವೇರಿ ಹುಟ್ಟಿನ ನಾಡಿನ ಮಹಿಮೆಯನ್ನು ದೂರದ ಚೀನಾದಲ್ಲಿಯೂ ಪಸರಿಸುತ್ತಾ ನಾಡಿನ ಐಕ್ಯತೆಗೆ, ಸಂಸ್ಕೃತಿಯ ಸೌಹಾರ್ದತೆಗಾಗಿ ಸಮಾನ ಮನಸ್ಸು ಪದಾಧಿಕಾರಿಗಳ ಒಗ್ಗೂಡುವಿಕೆಯಿಂದ ನಡೆಯುತ್ತಿರುವ ನಿಮ್ಮ ಮುಂದಿನ ಎಲ್ಲ ಸಾಮಾಜಿಕ ಕಾರ್ಯಗಳು ಯಶಸ್ವಿಯಾಗಲಿ ಎಂದು ಆಶಿಸುವೆ. ಜೈ ಭುವನೇಶ್ವರಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಎಲ್ಲರಿಗೂ ನಮಸ್ಕಾರಗಳು.